ಹಾಂ ಈಗ ಡಿಮ್ಯಾಂಡ್ ಇತ್ತು ಖಾಸಗಿ ಶಾಲೆಗಳಲ್ಲಿ ಡಿಮ್ಯಾಂಡ್ ಇತ್ತು. ಈಗ 94 ಆದ್ರಿಂದ ಎಲ್ಲಿ ಸೀಟ್ಗಳಿಗೆ ಎಷ್ಟು ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗ್ಬಿಡ್ತು ಅಂತ ಕೇಳ್ತೀವಿ. ಹುಚ್ಚುಚ್ಚೆದ್ದು ಹೋಗಿದ್ದೀರಿ. ಏನಾಗುತ್ತೆ ನೆಕ್ಸ್ಟ್ PUC ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತವೆ. ದಿಸ್ ರಿಸಲ್ಟ್ put an end to the dropouts in the PUC. ಏನು ಹಿಂಗೆ ಸುಮ್ಮನೆ ಕೊಟ್ಟು ಅವು ಏನು ಹಿಂಗೆ ಸುಮ್ಮನೆ ತಳ್ಳಿಬಿಟ್ಟವ್ರದ್ದು ಹೋಗಿ 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 ಹೋಗಿ. ಇಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ದೇಶಕ್ಕೆ ಬೇಕೇನ್ರಿ? ನೀನೇ PUC ಫೇಲು. ನಾವು ಹೇಳಿದ್ದಲ್ಲ, ನಿಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ರೇ ನನ್ನ ತಮ್ಮ PUC ಫೇಲ್, ಅವನಿಗೆ ಯಾಕ್ರಿ ಶಿಕ್ಷಣ ಮಂತ್ರಿ ಕೊಟ್ಟವ್ರಿ ಅಂದ. ಏನ್ರಿ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೇಕ್ರಿ? ಶಿಕ್ಷಣ ಇಲಾಖೆ ನಡೆಸೋರು ಯಾರು ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಥೂ 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 ಥೂ.